ಸಾನ್ನಿಧ್ಯವು ಕೈಮುಖ್ಯೊಂದು ಇಪ್ಪಲಗೇರಿದ ಈ ಪವಿತ್ರವಾದ ಪುಣ್ಯಭೂಮಿಗೆ ಬಂದಾಗ ನಾಗದೇವರಿನ ನೆನವರಿಕೆ ಮತ್ತೊಂದು ವಾರವಾಂಡ್ಯೆ ಪೂರ ಹಿರಿಯಾಕಳು ಕಾಂತಾಜಿನಿ ಧರಣಪ್ಪಾಜಿರಾಳು ಬಕ್ಕ ವಿಜಯಾಜಿರಾಳ ಮಾಯದ ಲೆಪ್ಪುಗು ಓಕೊರೊಂದು ಅವೇ ಆಗಮ ಪ್ರಕಾರದ ಹುಟ್ಟೀರು ಹುಟ್ಟುದ ರಾಜಗುಡಮಂತಾಯೆ ಈ ಮಾಗಣದ ಕಟ್ಟಿ ಪ್ರಕಾರದ ಕೋಡಮುಟ್ಟ ಆದಪ್ಪಾರಿಗೆರೆ ಪದ್ಮಯಾರಿಗೆರೆ ಶ್ರೀಧರಾರಿಗೆರ್ನ ಪ್ರಾರ್ಥನೆಗೆ ಮಾಯೊಡ್ದು ಒಲಿಯೋಲ್ಲ ಅವೇ ಆಗಮ ಪ್ರಕಾರದ ಶ್ರಾವಣನ ಪ್ರಾರ್ಥನೆ ಪ್ರಾರ್ಥನೆ ಅಂಜನೆ ಯಜಮಾನ ಸ್ಥಾನದ ಬದುಕದ ಜನ್ಮ ಇಟ್ಟ ಯಜಮಾನ ಸ್ಥಾನದ ಪ್ರಾರ್ಥನೆಗೆ ಹೋಗರೊಂದು ಅತಿಶಯವಾಯಿನ ಮುಕ್ಕಾಳು ಮುಂಜಿಗಳಿದ ಅಮೃತಗಳಿದ ಅವೇ ಆಗಮ ಪ್ರಕಾರದ ಹೊಯ್ಗುಂಡದ ಹುಟ್ಟುಡು ಉಪಾರ ಹೊಯ್ಲಾರ ಮದನ ಕಟ್ಟಿ ಪ್ರಕಾರದ ಈ ಮೂಜಿ ಗ್ರಾಮಗ ಬಂದಾಗ ಹೊಸಪಟ್ಟಣದ ಚಾವಡಿದ ಆಗಮ ಪ್ರಕಾರದ ಕೋಣೆಮುಂಡ ಪದ್ಮಯ್ಯ ಪೂಜಾರದ ಮದನ ಕಟ್ಟಿ ಪ್ರಕಾರ ಎಣಿತ ಬಂದಾಗ ಯಜಮಾನ ಸ್ಥಾನದಾಗಲ ಮನ ಮಾತಿನ ಪ್ರಾರ್ಥನೆ ಪದ್ನಾದಿ ಕಳೆದಿದ್ದು ಅತಿಶಯವಾಯಿನ ಮುಕ್ಕಾಡು ಮುಂಜಿಗಳಿದ ಅಮೃತಗಳು ಆಕಾಶ ಗುಡ್ಡೆ ಭೂಮಿ ಗುಡ್ಡೆ ಮನೆಮಂಚಾವಡವನ್ನೇ ಮನೆಮಂಚ ಗುಡ್ಡೆ ಬಿಂಬ ಸಾನ್ನಿಧ್ಯಡವನ್ನೇ ಬಿಂಬ ಪ್ರತಿಬಿಂಬ ಬಿಟ್ಟು ರೂಪ ಪ್ರತಿರೂಪ ಬಿಟ್ಟು ಇಬ್ಬಲಗೆಂದ ಈ ಪವಿತ್ರವೈನ ಪುಣ್ಯಮಿಪಿದ ಹೋಗಡುದು ಪದ್ನಾದಿ ಕಲೆಗಿದೆ ಈಗ ಗಡುವ ಶಾಲೆ ಅಮೃತಗಳಿಗೆ ಬರದುಂಡು ಯಜಮಾನ ಸ್ಥಾನದಕ್ಲ ಪ್ರಾರ್ಥನೆ ಧೈರ್ಯನ ದುಮ್ಮುಕೊಂಡು ಪದ್ನಾದಿ ಕಲೆಯಿದೆ ನಾಲ್ಕು ಮಾಯಗಾರ ಈಗ ಗಡುವ ಶಾಲೆ